ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವಿನ್ನು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ನಾನು ಹೇಳೋಕೆ ಹೊರಟಿರೋ ಕತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಅಕ್ಬರ್ ಬೀರ್ಬಲ್ ಮೇಲೆ ಅಪಹಾಸ್ಯ ಮಾಡ್ತಾರೆ. ಅಂದರೆ ಅವ್ರನ್ನ ಗೇಲಿ ಮಾಡಿ ಆಡ್ಕೊಂಡು ನಗೋ ಅಂತಹ ಕತೆ. ಅದು ಹೇಗಿರುತ್ತೆ ಕತೆ ಅಂತ ನಿಮಗೂ ಕೂಡ ಕೇಳಬೇಕು ಅನ್ನೋ ಕುತೂಹಲ ಇದೆ ಅಲ್ವಾ? ಹೇಳ್ತೀನಿ ಕೇಳಿ. ಒಮ್ಮೆ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರೂ ಕೂಡ ವಾಯು ವಿಹಾರಕ್ಕೆ ಹೊರಟರು. ಇಬ್ಬರೂ ಕೂಡ ತುಂಬ ಸಮಯ ವಿಹಾರ ಮಾಡಿದರು. ಆ ಸುಂದರ ವಾತಾವರಣದಲ್ಲಿ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಇನ್ನೇನು ಸಂಜೆ ಆಯಿತು ಅನ್ನುವಷ್ಟರಲ್ಲಿ ಇಬ್ಬರು ಅರಮನೆ ಕಡೆ ಜೋರಾಗಿ ಹೆಜ್ಜೆ ಹಾಕಿದರು. ಹೀಗೆ ನಡೆಯುತ್ತಾ ಅವರಿಬ್ಬರು ಒಂದು ತಂಬಾಕಿನ ತೋಟವನ್ನು ತಲುಪಿದರು. ತಂಬಾಕಿನ ತೋಟವನ್ನು ತಲುಪಿದ ನಂತರ ಅಕ್ಬರನ ಕಣ್ಣಿಗೆ 2 ಕತ್ತೆಗಳು ಕಾಣಿಸಿದವು. ಅವು ಬೆಳೆದು ನಿಂತ ತಂಬಾಕಿನ ಬೆಳೆಯನ್ನು ತಿನ್ನುವುದನ್ನು ಬಿಟ್ಟು ಬದುವಿನಲ್ಲಿದ್ದ ಗರಿಕೆ ಹುಲ್ಲನ್ನು ಮೇಯುತ್ತಿದ್ದವು. ಬೀರ್ಬಲನಿಗೆ ಎಲೆ ಅಡಕೆಯೊಂದಿಗೆ ತಂಬಾಕು ತಿನ್ನುವ ಚಟವಿತ್ತು. ಈಗ ತಂಬಾಕು ತಿನ್ನದ ಕತ್ತೆಗಳನ್ನು ನೋಡಿ ಅಕ್ಬರ್ ಬೀರ್ಬಲನನ್ನು ಅಪಹಾಸ್ಯ ಮಾಡಲು ಕೂಡಲೇ ಅಕ್ಬರ್ ಆತನಿಗೆ, ನೋಡು ಬೀರ್ಬಲ್, ಕತ್ತೆಗಳು ಹುಲ್ಲನ್ನು ಮೇಯುತ್ತಿವೆ, ಕತ್ತೆಗಳು ಸಹ ತಿನ್ನದ ತಂಬಾಕನ್ನು ನೀನು ತಿನ್ನುವೆ ಎಂದೇಳಿ ಜೋರಾಗಿ ನಗಲು ಪ್ರಾರಂಭಿಸಿದನು. ಆದರೆ ಬೀರ್ಬಲ್ ತುಂಬ ಬುದ್ಧಿವಂತ. ಅವನು ಹೇಳುತ್ತಾನೆ, ಮಹಾಪ್ರಭು, ಅದು ಹಾಗಲ್ಲ. ಈ ತೋಟದ ಮಾಲೀಕರು ಜಾಣರಾಗಿದ್ದಾರೆ, ಜೊತೆಗೆ ತುಂಬ ಜಿಪುಣರಾಗಿದ್ದಾರೆ. ತಂಬಾಕು ತಿನ್ನದ ಕತ್ತೆಗಳನ್ನಷ್ಟೇ ಈ ತೋಟದೊಳಗೆ ಬಿಡುತ್ತಾರೆ ಎಂದೇಳಿ ಉತ್ತರಿಸಿದನು. ಅಕ್ಬರನಿಗೆ ಅವನ ಮಾತಿನ ಒಳಗಿರುವ ಅರ್ಥ ತಿಳಿಯಿತು. ಜಾಣ ಬೀರ್ಬಲ್ ನನ್ನನ್ನು ಕತ್ತೆಗೆ ಹೋಲಿಸಿ ಗೇಲಿ ಮಾಡಿದ್ದು ಅವನಿಗೆ ಅರ್ಥವಾಯಿತು. ಅದಕ್ಕಾತ ಹೆಚ್ಚಿಗೆ ತಲೆ ಉಪಯೋಗಿಸದೆ ಬೀರ್ಬಲ್ನೊಂದಿಗೆ ವೇಗದಿಂದ ಹೆಜ್ಜೆ ಹಾಕುತ್ತಾ ಬೇಗನೆ ಅರಮನೆ ಸೇರಿದನು. ಫ್ರೆಂಡ್ಸ್, ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಮತ್ತೊಂದು ಕತೆ ನಾನು ಹೇಳ್ತೀನಿ ಕೇಳಿ. ಕತೆಗಳು ಬೀರ್ಬಲ್ ಮತ್ತು ಅಕ್ಬರ್ ಕತೆಗಳು ಕೇಳೋದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಪ್ರತಿಯೊಂದು ಕಥೆಯನ್ನು ನೀವು ಮಿಸ್ ಮಾಡದೆ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಕತೆ ಹೇಳ್ತೀನಿ. ಆ ಕತೆ ಹೆಸರು ಕಾಗೆಗಳನ್ನು ಲೆಕ್ಕ ಮಾಡಿದ ಬೀರ್ಬಲ್ ಅಂತೇಳ್ಬಿಟ್ಟು. ಒಂದು ಬಾರಿ ಅಕ್ಬರ್ ಮಹಾರಾಜ ಅರಮನೆಯ ಹೊರಗಡೆ ಕುಳಿತು ಏನನ್ನೋ ಯೋಚನೆ ಮಾಡುತ್ತಿದ್ದರು. ಆಗ ಅವರು ಅಲ್ಲಿದ್ದ ಸಭಿಕರೆಲ್ಲರಿಗೂ ಇಲ್ಲಿರುವ ಕಾಗೆಗಳ ಲೆಕ್ಕವನ್ನು ಸರಿಯಾಗಿ ಮಾಡಿ ಹೇಳಿ ಎಂದು ಆದೇಶ ಮಾಡಿದರು. ಅಲ್ಲಿದ್ದ ಸಭಿಕರು ಮಹಾರಾಜರು ತಮಾಷೆ ಮಾಡುತ್ತಿದ್ದಾರೆ ಎಂದು ನಗತೊಡಗಿದರು. ಆದರೆ ಅಕ್ಬರ್ ಮಹಾರಾಜರ ಮುಖ ನೋಡಿದರೆ ತುಂಬ ಕೋಪ ಮಾಡಿಕೊಂಡಿದ್ದರು. ಎಲ್ಲರಿಗೂ ತುಂಬಾನೇ ಭಯವಾಯಿತು. ಅಯ್ಯೋ, ಹೇಗಪ್ಪ ಲೆಕ್ಕ ಮಾಡೋದು ಎಂದು ಎಲ್ಲರೂ ತುಂಬ ಚಿಂತೆ ಮಾಡತೊಡಗಿದರು. ಎಲ್ಲರೂ ಹೇಗಪ್ಪ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು ಹೇಗೆ ಎಂದು ಯೋಚನೆ ಮಾಡುತ್ತಿದ್ದರು. ಕೆಲವರು ಬೇಗ ಬೀರ್ಬಲ್ ಬಂದು ಬಿಟ್ಟರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಯೋಚನೆ ಮಾಡಿದರು. ಅದೇ ಸಮಯಕ್ಕೆ ಬೀರ್ಬಲ್ ಕೂಡ ಅಲ್ಲಿಗೆ ಬರುತ್ತಾನೆ. ಅವನು ಬಂದ ತಕ್ಷಣ ಎಲ್ಲರೂ ಬೀರ್ಬಲ್ ಬಳಿ ರಾಜನ ಆದೇಶವನ್ನು ಹೇಳುತ್ತಾರೆ. ಬೀರ್ಬಲ್ ತುಂಬ ಹೊತ್ತು ಯೋಚನೆ ಮಾಡುತ್ತಾನೆ. ಯೋಚನೆ ಮಾಡಿ ನಾನು ಈ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಕ್ಬರ್, ಹೌದಾ, ನಿಜವಾಗಿಯೂ ನೀನು ಈ ಪ್ರಶ್ನೆಗೆ ಉತ್ತರ ನೀಡುವೆಯಾ ಎಂದು ಕೇಳುತ್ತಾನೆ. ಆಗ ಬೀರ್ಬಲ್, ಹೌದು, ನಾನು ಉತ್ತರ ನೀಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಸರಿ ಹೇಳು ಎಂದು ಅಕ್ಬರ್ ಮಹಾರಾಜರು ಕೇಳುತ್ತಾರೆ. ಆಗ ಬೀರ್ಬಲ್ 3,66,971 ಎಂದು ಹೇಳುತ್ತಾನೆ. ಆಗ ಅಕ್ಬರ್ ಮಹಾರಾಜರು, ಅದು ಹೇಗೆ ಸಾಧ್ಯ? ಈ ಕಾಗೆಗಳು ಇಷ್ಟೇ ಇದ್ದಾವೆ ಎಂದು ನಿನಗೆ ಹೇಗೆ ಗೊತ್ತು ಎಂದು ಕೇಳುತ್ತಾರೆ. ಆಗ ಬೀರ್ಬಲ್, ನಾನು ಬಿಡುವಿನ ಸಮಯದಲ್ಲಿ ಇವುಗಳ ಲೆಕ್ಕವನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಾನೆ. ಆಗ ಅಕ್ಬರ್ ಮಹಾರಾಜರು, ಬೀರ್ಬಲ್, ಒಂದು ವೇಳೆ ನಿನ್ನ ಲೆಕ್ಕ ತಪ್ಪಾಗಿದ್ದರೆ ಏನು ಮಾಡಲಿ? ನಿನಗೆ ಯಾವ ಶಿಕ್ಷೆ ಕೊಡಲಿ ಎಂದು ಕೇಳುತ್ತಾನೆ.
ಆಗ ಬೀರ್ಬಲ್ ತುಂಬ ಸಂತೋಷದಿಂದಲೇ ಉತ್ತರಿಸುತ್ತಾನೆ, ಮಹಾಪ್ರಭು, ನನ್ನ ಲೆಕ್ಕ ತಪ್ಪಾಗುವುದಿಲ್ಲ. ಯಾಕೆಂದರೆ ನಾನು ಬಿಡುವಿನ ಸಮಯದಲ್ಲಿ ಇವುಗಳ ಲೆಕ್ಕವನ್ನು ಬರೆದಿಟ್ಟಿದ್ದೇನೆ. ಒಂದು ವೇಳೆ ಲೆಕ್ಕದಲ್ಲಿ ಜಾಸ್ತಿ ಆದರೆ ಇಲ್ಲಿರುವ ಕಾಗೆಗಳನ್ನು ನೋಡಲು ಅವರ ನೆಂಟರಿಷ್ಟರು ಬೇರೆ ಊರಿನಿಂದ ಬಂದಿದ್ದಾರೆ ಎಂದು ಅರ್ಥ. ಅದೇ ಇಲ್ಲಿರುವ ಕಾಗೆಗಳು ಕಡಿಮೆ ಇದ್ದರೆ ಅವರು ಬೇರೆ ಊರಿನಲ್ಲಿರುವ ಅವರ ಸ್ನೇಹಿತರನ್ನು ಮತ್ತು ನೆಂಟರಿಷ್ಟರನ್ನು ನೋಡಲು ಹೋಗಿದ್ದಾರೆ ಎಂದು ಅರ್ಥ. ಬೇಕಿದ್ದರೆ ಲೆಕ್ಕ ಮಾಡಿ ನೋಡಿ ಎಂದು ಬೀರ್ಬಲ್ ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿದಂತಹ ಅಕ್ಬರ್ ಮಹಾರಾಜರು ಏನೂ ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾರೆ. ಅಲ್ಲಿದ್ದ ಸಭಿಕರೆಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತದೆ. ಅವರು ಹೇಗೋ ಬೀರ್ಬಲ್ ನಮ್ಮನ್ನು ಕಷ್ಟದಿಂದ ಕಾಪಾಡಿದ ಎಂದು ತುಂಬಾನೇ ಖುಷಿಪಟ್ಟರು. ಬೀರ್ಬಲ್ಗೆ ಧನ್ಯವಾದಗಳನ್ನು ಹೇಳಿ ಸಭಿಕರೆಲ್ಲರೂ ಹೊರಟು ಹೋಗುತ್ತಾರೆ. ಅಕ್ಬರ್ ಮಹಾರಾಜರಿಗೆ ಬೀರ್ಬಲ್ ಕೊಟ್ಟ ಉತ್ತರದಿಂದ ತುಂಬಾನೇ ಖುಷಿಯಾಗುತ್ತದೆ. ಸೂಕ್ತ ಉಡುಗೊರೆ ಕೊಟ್ಟು ಸನ್ಮಾನ ಮಾಡುತ್ತಾನೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮುಂಚೆನೇ ನಿಮಗೆ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.